ಎಸ್, ಮಂಗಳೂರು KSRTC ವಿಭಾಗದಿಂದ ಯಾವ ರೀತಿ ಇವತ್ತು ಚಟುವಟಿಕೆಗಳಿರುತ್ತೆ ಅಥವಾ ಮುಂದಿನ ದಿನಗಳಲ್ಲಿ ಚಟುವಟಿಕೆಗಳಿರುತ್ತೆ ಅನ್ನುವಂಥದ್ದನ್ನು ಗಮನಿಸಿದ್ವಿ. ಸೊ ಇದೀಗ ಪುತ್ತೂರು KSRTC ವಿಭಾಗದ ಘಟಕದ ವಿಚಾರಕ್ಕೆ ಬಂದರೆ ಅಲ್ಲಿ ಈಗಾಗಲೇ ಅನೇಕ ಪ್ರದೇಶಗಳಿಗೆ ಬಸ್ಗಳು ಪ್ರಯಾಣವನ್ನು ಆರಂಭ ಮಾಡಿದೆ ಎನ್ನುವಂಥ ಡೀಟೇಲ್ಗಳು ಬರ್ತಾ ಇದೆ. ಪುತ್ತೂರು KSRTC ವಿಭಾಗೀಯ ಘಟಕದಿಂದ ಬಸ್ಗಳ ಬೇಡಿಕೆಗೆ ಅನುಗುಣವಾಗಿ ಸುಳ್ಯ, ಉಪ್ಪಿನಂಗಡಿ, ಮಂಗಳೂರು ಕಡೆಗಳಿಗೆ ಬಸ್ಗಳು ಈಗಾಗಲೇ ಪ್ರಯಾಣವನ್ನು ಆರಂಭಿಸಿದೆ. ಮೊದಲ ಬಸ್ ಉಪ್ಪಿನಂಗಡಿಗೆ ಪ್ರಯಾಣವನ್ನು ಬೆಳೆಸಿದೆ ಎನ್ನುವಂಥ ಡೀಟೇಲ್ಸ್ ಕೂಡ ಬರ್ತಾ ಇದೆ. ಇನ್ನು ಇರುವಂತಹ ನಿಯಮಗಳು ಎಲ್ಲ KSRTC ವಿಭಾಗಕ್ಕೂ ಕೂಡ ಅನ್ವಯ ಆಗುತ್ತೆ. ಅದೇ ರೀತಿ ಅಲ್ಲೂ ಕೂಡ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳು, ಅಂದರೆ ಬಸ್ನಲ್ಲಿ ಮ್ಯಾಕ್ಸಿಮಮ್ 30 ಮಂದಿ ಪ್ರಯಾಣಿಕರಿಗೆ ಮಾತ್ರ ಅವಕಾಶಗಳು, ಮಾಸ್ಕನ್ನು ಧರಿಸುವಂಥದ್ದು ಕಡ್ಡಾಯ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಸೀಟ್ನಲ್ಲಿ ಕುಳಿತುಕೊಳ್ಳುವಂತಹ ವ್ಯವಸ್ಥೆಗಳು, ಹೀಗಾಗಿ ಎಲ್ಲ ರೀತಿಯ ನಿಯಮಗಳು ಏನಿದ್ದಾವೋ ಅದೆಲ್ಲವನ್ನು ಕೂಡ ಕಡ್ಡಾಯವಾಗಿ ಪಾಲನೆ ಮಾಡಿಕೊಂಡು ಪ್ರಯಾಣವನ್ನು ಮಾಡೋದಕ್ಕೆ ಪ್ರಯಾಣಿಕರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಬಸ್ ಸ್ಟ್ಯಾಂಡ್ನಲ್ಲಿ ಪ್ರತಿಯೊಬ್ಬ ಪ್ರಯಾಣಿಕರನ್ನು ಕೂಡ ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಅವರ ಟೆಂಪರೇಚರನ್ನು ಚೆಕ್ ಮಾಡಲಾಗುತ್ತೆ. ಯಾವುದೇ ಅನಾರೋಗ್ಯದ ಲಕ್ಷಣಗಳಿದ್ರೂ ಕೂಡ ಅವರಿಗೆ ಅವರ ವಿಳಾಸವನ್ನು ಸಂಪೂರ್ಣವಾಗಿ ಪಡೆದು ಅವರು ತಲುಪಬೇಕಾಗಿರುವಂಥ ಸ್ಥಳ ಮತ್ತು ಟಿಕೆಟ್ ಮಾಡಿಸಿಯೇ ಪ್ಲ್ಯಾಟ್ಫಾರ್ಮ್ಗೆ ಎಂಟ್ರಿಯನ್ನು ಕೊಡಲಾಗುತ್ತೆ. ವಿದೌಟ್ ಬುಕ್ಕಿಂಗ್ ಪ್ಲ್ಯಾಟ್ಫಾರ್ಮ್ಗೆ ಕೂಡ ಎಂಟ್ರಿ ಇಲ್ಲ. ಇದು ನಾವು ಗಮನಿಸ್ತಾ ಇರುವಂಥದ್ದು ಪುತ್ತೂರು KSRTC ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ. ಪುತ್ತೂರು ಡಿಪೋ ಮತ್ತು ಮಂಗಳೂರಿನಲ್ಲಿ 3 ವಿಭಾಗಗಳು ಈಗಾಗಲೇ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಸೊ ಪುತ್ತೂರು ವಿಭಾಗದಲ್ಲಿ ಈಗ ಗ್ರಾಮಾಂತರ ಪ್ರದೇಶಗಳಿಗೆ ಮುಖ್ಯವಾಗಿ KSRTC ಬಸ್ಗಳೇ ಪ್ರಮುಖವಾಗಿ ಸಂಪರ್ಕ ಕೊಂಡಿಗಳಾಗಿರುವಂಥದ್ದು. ಹೀಗಾಗಿ ಬೇಡಿಕೆಗೆ ಅನುಗುಣವಾಗಿ ಪ್ರಯಾಣಿಕರ ಸಂಖ್ಯೆಯನ್ನು ಆಧರಿಸಿ ಬಸ್ಗಳನ್ನು ರಸ್ತೆಗಿಳಿಸಲಾಗುತ್ತೆ ಎನ್ನುವಂಥ ಮಾಹಿತಿಯನ್ನು ಪುತ್ತೂರು ವಿಭಾಗದ KSRTC ಅಧಿಕಾರಿಗಳು ಈಗಾಗಲೇ ಕೊಟ್ಟಿದ್ದಾರೆ. ಮುಖ್ಯವಾಗಿ KSRTC ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪ್ಲ್ಯಾಟ್ಫಾರ್ಮ್ ಒಳಗಡೆ ಹೋಗುವಂತಹ ಪ್ರದೇಶದಲ್ಲಿ ಥರ್ಮಲ್ ಸ್ಕ್ರೀನಿಂಗ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಪ್ರಯಾಣಿಕರ ಹೆಸರು, ಸಂಪೂರ್ಣವಾದ ವಿಳಾಸ, ಅವರ ಮೊಬೈಲ್ ಸಂಖ್ಯೆಯನ್ನು ಪಡೆದು ಮತ್ತು ಅವರು ತಲುಪಬೇಕಾಗಿರುವಂತಹ ಪ್ರದೇಶ ಯಾವುದು, ಅಲ್ಲಿಗೆ ಅವರು ಟಿಕೆಟ್ ಕಾದಿರಿಸುವಂಥ ಪ್ರಕ್ರಿಯೆಗಳು ಎಲ್ಲವನ್ನೂ ಕೂಡ ಮುಗಿಸಿ ಪ್ಲ್ಯಾಟ್ಫಾರ್ಮ್ಗೆ ಎಂಟ್ರಿಯನ್ನು ಕೊಡಲಾಗ್ತಾ ಇದೆ. ಬಳಿಕ ಪ್ಲ್ಯಾಟ್ಫಾರ್ಮ್ ಒಳಗಡೆ ಕೂಡ ಸಾಮಾಜಿಕ ಅಂತರವನ್ನೇ ಕಾಯ್ದುಕೊಂಡೇ ಪ್ರಯಾಣಿಕರು ಕುಳಿತುಕೊಳ್ಳಬೇಕು ಅನ್ನುವಂತಹ ಸಂದೇಶಗಳನ್ನು ಪದೇ ಅಲ್ಲಿ ಬಿತ್ತರ ಮಾಡಲಾಗ್ತಾ ಇದೆ. ಇನ್ನು ಪ್ಲ್ಯಾಟ್ಫಾರ್ಮ್ ಸುತ್ತಲೂ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಪ್ರಯಾಣಿಕರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಒಳಗಡೆ ಪ್ರವೇಶ ಇಲ್ಲ. ಸೂಚಿಸಿದಂತಹ ಸ್ಥಳದಿಂದಲೇ ಪ್ರಯಾಣಿಕರು ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು. ಎಲ್ಲ ವ್ಯವಸ್ಥೆಗಳ ನಡುವೆ ಬೆರಳೆಣಿಕೆಯ ಪ್ರಯಾಣಿಕರು ಮಾತ್ರ ಇವತ್ತು ಕಂಡು ಬರ್ತಾ ಇದ್ದಾರೆ. ಬಹುಶಃ ವ್ಯವಸ್ಥೆಗಳೆಲ್ಲವೂ ಕೂಡ ಒಂದು ಹಂತಕ್ಕೆ ಬಂದ ಮೇಲೆ ಪ್ರಯಾಣಿಕರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗಬಹುದು ಎನ್ನುವಂಥ ನಿರೀಕ್ಷೆಗಳು ಅಧಿಕಾರಿಗಳದ್ದು. ಇನ್ನು ಪುತ್ತೂರಿನಿಂದ ಸ್ಟೇಟ್ ಬ್ಯಾಂಕ್, ಪುತ್ತೂರು ಟು ಉಪ್ಪಿನಂಗಡಿ, ಪುತ್ತೂರು ಸುಳ್ಯ ಮಡಿಕೇರಿಗೆ ಈಗಾಗಲೇ ಬಸ್ ಸಂಚಾರ ಆರಂಭಗೊಂಡಿದೆ. ಉಳಿದಂತೆ ಪ್ರಯಾಣಿಕರ ಬೇಡಿಕೆಯನ್ನು ನೋಡಿಕೊಂಡು ಬಸ್ ಸಂಚಾರವನ್ನು ಆರಂಭ ಮಾಡ್ತೇವೆ ಎನ್ನುವಂತಹ ಮಾಹಿತಿಗಳನ್ನು ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ. ಬೆಂಗಳೂರಿಗೂ ಕೂಡ 1 ಬಸ್ ಈಗಾಗಲೇ ಬುಕ್ ಆಗಿದೆ. ಇನ್ನೂ ಕೂಡ ಬೇಡಿಕೆ ಇದ್ದಲ್ಲಿ ಬೆಂಗಳೂರಿಗೆ 2 ಬಸ್ಗಳನ್ನು ಹಾಕಲಾಗುತ್ತೆ. ಆದರೆ 10 ಗಂಟೆ ಒಳಗಾಗಿ ಬೆಂಗಳೂರಿಗೆ ಬಸ್ ಕಳುಹಿಸಬೇಕಾಗಿ ಬರುತ್ತೆ. 10 ಗಂಟೆಯ ಒಳಗೆ ನಾವು ಕಳಿಸಬೇಕಾಗುತ್ತೆ ಎನ್ನುವಂಥ ವಿಚಾರಗಳನ್ನು ಕೂಡ KSRTC ವಿಭಾಗದ ಅಧಿಕಾರಿಗಳು ಹೇಳಿದ್ದಾರೆ. ಈಗ ನಮ್ಮ ಮೇಜರ್ ಡೆಸ್ಟಿನೇಷನ್ಸಿಗೆ ಆಪರೇಷನ್ಸ್ ಸ್ಟಾರ್ಟ್ ಆಗಿದೆ. ಇದು ಮಂಗಳೂರಿಗೆ ಇಲ್ಲಿಂದ ಪುತ್ತೂರು ಸ್ಟೇಟ್ ಬ್ಯಾಂಕು, ಪುತ್ತೂರು ಉಪ್ಪಿನಂಗಡಿ, ಪುತ್ತೂರು ಮತ್ತು ಸುಳ್ಯ ಮಡಿಕೇರಿ ಇಷ್ಟು ಪ್ಲೇಸಸ್ಗೆ ಈಗ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಬಸ್ಸಸ್. ಸೊ ಉಳಿದಿದ್ದು ಡಿಮ್ಯಾಂಡ್ ನೋಡಿಕೊಂಡು, ಜನರ ಡಿಮ್ಯಾಂಡ್ ನೋಡಿಕೊಂಡು ಇನ್ನೂ ಹೆಚ್ಚಿಗೆ ಮಾಡೋ ಪ್ಲ್ಯಾನ್ ಇದೆ. ಬ್ಯಾಂಗ್ಳೂರಿಗೆ ಈಗ ಆಲ್ರೆಡಿ ಇಲ್ಲಿಂದ ಒಂದು ಬುಕ್ ಆಗಿದೆ, ಫುಲ್ ಆಗಿದೆ. ಈಗ ಅದು 9:30 ಹೊರಡುತ್ತೆ. ಸೊ ಇನ್ನೂ ಏನೋ ಡಿಮ್ಯಾಂಡ್ ನೋಡಿಕೊಂಡು 10 ಗಂಟೆ ಒಳಗಡೆ ಏನಾದರೂ ಆದರೆ ಇನ್ನೂ 1-2 ಆಪ್ರೇಟ್ ಮಾಡ್ತೀವಿ. ಸೊ ಇಲ್ಲಾಂದರೆ ನಾಳೆ ಮತ್ತೆ ಬೆಂಗಳೂರಿಗೆ ಬೆಳಿಗ್ಗೆ 10 ಗಂಟೆ ಒಳಗಡೆ ಹೊರಡಬೇಕು. ಯಾಕಂದರೆ 7 o'clock ಒಳಗಡೆ ರೀಚ್ ಆಗುತ್ತೆ. ಸೊ ಹಾಗಾಗಿ 10 ಗಂಟೆ ಒಳಗಡೆ ನೋಡಿಕೊಂಡು ಡಿಮ್ಯಾಂಡ್ ನೋಡಿಕೊಂಡು ಆಪ್ರೇಟ್ ಮಾಡ್ತೇವೆ. ಸರ್, ಈಗ ಇಲ್ಲಿ ಒಂದು ಲೋಕಲಿಗೆ ಎಲ್ಲರೂ ನಿಲ್ಬೇಕಂತಿದ್ದಾರೆ, ಅಲ್ಲಿ ನಿಲ್ಲಕ್ಕಿಲ್ಲ ಬಸ್? ಇರುತ್ತೆ. ಲೋಕಲ್ ಅಂದರೆ ಯಾವ್ದು ಹೇಳಿ? ಬೆಂಗಳೂರು ಬಸ್ ಮಾತ್ರ ಈಗ ಪುತ್ತೂರಿಂದ ಉಪ್ಪಿನಂಗಡಿ ನಾನು ಮಧ್ಯೆ ಎಲ್ಲಿ ಕೂಡ ಇಲ್ಲ. ನಿಲ್ಲಿಸುತ್ತೆ ಬಿಟ್ಟರೆ ನಿಲ್ಲಿಸ್ಕೊಂಡು ಹೋಗ್ಲೇಬೇಕು. ಅಲ್ಲ, ಈಗ ಅಲ್ಲಿ ಹೇಳಿದಾಗ ಇಲ್ಲ ನಿಲ್ಲಿಸಲೇಬೇಕು. ಇಲ್ಲಾಂದ್ರೆ ಸರ್ವಿಸ್ ಪ್ರೊವೈಡ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರು ನಿಲ್ಲಿಸ್ತಾರೆ, ಅದು ವಾಪಸ್ ಹತ್ತಿಸ್ಲಿಕ್ಕಿಲ್ಲ ಅಂದರೆ ಹತ್ತಿಸ್ಲೇಬೇಕಾಗತ್ತೆ. ಹೌದಾ? ಅಲ್ಲ, ಟೆಸ್ಟ್ ಮಾಡಬೇಡ. ಟೆಸ್ಟ್ ಸಾಧ್ಯನೇ ಇಲ್ಲ. ಆ ರೀತಿ ಮಾಡೋದು ನಾವು ಆಪರೇಷನ್ ಮಾಡಲಿಕ್ಕೆ ಆಗೋದಿಲ್ಲ.
ಸೊ ಏನು ಟೆಸ್ಟ್ ಅಂದ್ರೆ ಬಸ್ ಸ್ಟ್ಯಾಂಡಿಗೆ ಬರೋ ಇಂಟರ್ ಡಿಸ್ಟಿಕ್ ಅಂಡ್ ಎಲ್ಲ ಇಲ್ಲೇ ಟೆಸ್ಟ್ ಮಾಡಿ ಕಳಿಸ್ತಾರೆ. ಬಟ್ ಇನ್ ಬಿಟ್ವೀನ್ ಈಗ ಸ್ಟೇಟ್ ಬ್ಯಾಂಕಿಗೆ ಆಪರೇಟ್ ಮಾಡಿದ್ರೆ ಇಲ್ಲಿ ಸ್ಟಾರ್ಟ್ ಮಾಡಿ ಹತ್ತಲೇ ಅವಾಗ ಅಲ್ಲೆಲ್ಲ ಟೆಸ್ಟ್ ಮಾಡ್ಲಿಕ್ಕೆ ಅಂತ ಸಾಧ್ಯ ಇಲ್ಲ. ಹಾಗೆ ಲೋಕಲ್ ಆದ್ರಿಂದ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಇಂಟರ್ ಡಿಸ್ಟಿಕ್ ಆದ್ರೆ ನಾವು ಟೆಸ್ಟ್ ಮಾಡ್ತೇವೆ. ಲೋಕಲ್ ಆದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾತ್ರ ಶಾರ್ಟ್ ಪಾಯಿಂಟ್ ಮತ್ತೆ ಅಲ್ಲಿ ಎಂಡ್ ಪಾಯಿಂಟ್ ಅಲ್ಲಿ ಆ ಕಡೆಯಿಂದ ಅವ್ರು ಮಾಡ್ತಾರೆ, ಮಂಗಳೂರು ಡಿವಿಷನ್ ಅವ್ರು ಮಾಡ್ತಾರೆ. ಈಗ ನಾವು ಪ್ರಯಾಣಿಕರಿಗೆ ಅಂದ್ರೆ ಒಂದು ಕಂಪಲ್ಸರಿ ಮಾಸ್ಕ್ ಹಾಕೋಬೇಕು ಅಂತ ಹೇಳಿದೀವಿ, ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರ ಬಗ್ಗೆ ತಿಳಿಸಿದೀವಿ. ಸೊ ಅವರು